ಬೇಸಿಗೆ ಬಂತೆಂದರೆ ಶಾಲಾ ಮಕ್ಕಳಿಗಾಗಿ ಅಲ್ಲಲ್ಲಿ ವಿಶೇಷ ಶಿಬಿರಗಳು ಪ್ರಾರಂಭವಾಗುತ್ತದೆ. ನಗರ ಪ್ರದೇಶದಲ್ಲಿ ಹೆಚ್ಚಿನ ಸಂಸ್ಥೆಗಳು ನಾನಾ ರೀತಿಯಲ್ಲಿ ಮಕ್ಕಳ ಪೋಷಕರನ್ನ ಆಕರ್ಷಿಸಿ ಶಿಬಿರದ ಹೆಸರಿನಲ್ಲಿ ಸುಲಿಗೆಯನ್ನ ನಡೆಸುತ್ತಾರೆ. ಆದರೆ ಅನೇಕ ಸಂಘ ಸಂಸ್ಥೆಗಳು ಪ್ರತಿಫಲಾಪೇಕ್ಷೆ ಇಲ್ಲದೆ ಬೇಸಿಗೆ ಶಿಬಿರವನ್ನು ನಡೆಸುತ್ತದೆ. ಅದರಲ್ಲಿ ಕಿನ್ನಿಗೋಳಿ ಸಮೀಪದ ಪುನರೂರು ಪ್ರತಿಷ್ಠಾನವು ಒಂದು. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಸಾಮಾಜಿಕ ಚಟುವಟಿಕೆಗಳಿಗಾಗಿಯೇ ಕಳೆದ 1 ವರ್ಷದ ಹಿಂದೆ ಹುಟ್ಟಿದ ಸಂಸ್ಥೆ ಪುನರೂರು ಪ್ರತಿಷ್ಠಾನ. ಈ ಸಂಸ್ಥೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಹರಿಕೃಷ್ಣ ಪುನರೂರು ಗೌರವಾಧ್ಯಕ್ಷರಾಗಿದ್ದುಕೊಂಡು ತನ್ನ ಸುಪುತ್ರ ದೇವಪ್ರಸಾದ್ ಪುನರೂರು ಅಧ್ಯಕ್ಷರಾಗಿದ್ದು, ಇದರ ಮುಂದಾಳತ್ವದಲ್ಲಿ ಪುನರೂರು ಪ್ರತಿಷ್ಠಾನವನ್ನ ಮುನ್ನಡೆಸುತ್ತಿದೆ. ಈ ಸಂಸ್ಥೆ ಕಳೆದ ಬಾರಿ ಜನ ವಿಕಾಸ ಸಮಿತಿ ಸಹಕಾರದಲ್ಲಿ ಮಕ್ಕಳಿಗಾಗಿ ಬಾಲ ವಿಕಾಸ ಶಿಬಿರ ಆಯೋಜಿಸಿ ಯಶಸ್ವಿಯಾಗಿದ್ದು, ಈ ಬಾರಿ 2ನೇ ಬಾರಿಗೆ ಈ ಶಿಬಿರವನ್ನ ಆಯೋಜನೆ ಮಾಡಿದೆ. 8 ದಿನಗಳ ಕಾಲ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಈ ಶಿಬಿರ ನಡೆಯುತ್ತಿದ್ದು, ಶಿಬಿರದಲ್ಲಿ ಯೋಗ, ಶ್ಲೋಕ, ಕಂಠಪಾಠ, ನೀತಿ ಕಥೆ, ಆವೆ ಮಣ್ಣಿನ ಕಲಾಕೃತಿ ರಚನೆ, ಕರಕುಶಲ ತರಬೇತಿ ಮತ್ತು ಭಜನೆ ಮತ್ತಿತರ ವಿಷಯದ ಬಗ್ಗೆ ಮಾಹಿತಿ ಮತ್ತು ತರಬೇತಿಯನ್ನ ನೀಡಲಾಗುತ್ತಿದೆ. ತರಬೇತಿ ಸಂಪೂರ್ಣ ಉಚಿತವಾಗಿದ್ದು ಮಾತ್ರವಲ್ಲದೆ ತರಬೇತಿ ಅವಧಿಯಲ್ಲಿ ಮಕ್ಕಳಿಗೆ ಊಟ, ಉಪಹಾರ ಉಚಿತವಾಗಿ ನೀಡಲಾಗುತ್ತಿದೆ. ಮಕ್ಕಳಿಗೆ ನುರಿತ ಕಲಾವಿದರಿಂದ ತರಬೇತಿಯನ್ನ ನೀಡಲಾಗುತ್ತಿದ್ದು, ಆವೆ ಮಣ್ಣಿನ ಕಲಾಕೃತಿಯನ್ನ ಪ್ರಖ್ಯಾತ ಕಲಾವಿದ ವೆಂಕಿ ಪಲೆಮಾರ್ ತರಬೇತಿಯನ್ನ ನೀಡುತ್ತಿದ್ದಾರೆ. ಯೋಗಕ್ಕೆ ಜಯಮುತ್ತು ಶೆಟ್ಟಿ, ಶ್ಲೋಕ ಕಂಠಪಾಠಕ್ಕೆ ಜಿತೇಂದ್ರ ವಿ ರಾವ್ ಹೆಜಮಾಡಿ, ನೀತಿ ಕಥೆ ಉಪನ್ಯಾಸವನ್ನ ಸೋಂಧಾ ಭಾಸ್ಕರ್ ಭಟ್, ಭಜನೆಯನ್ನ ಸುರೇಶ್ ಆಚಾರ್ಯ ಹಳೆಯಂಗಡಿ ಕಲಿಸುತ್ತಿದ್ದಾರೆ. ಶಿಬಿರದಲ್ಲಿ ಒಟ್ಟು 50 ಮಕ್ಕಳಿಗೆ ಪ್ರವೇಶ ಅವಕಾಶವಿದ್ದು, 150ಕ್ಕೂ ಹೆಚ್ಚು ಪ್ರವೇಶಾವಕಾಶಕ್ಕೆ ಮನವಿಗಳು ಬಂದಿದೆ. ಆದರೆ ಕೊನೆಯದಾಗಿ 75 ಮಕ್ಕಳಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ತರುಣ ತರುಣಿಯರ ಒಂದು ಸಂಘ ಆಗಿರುತ್ತದೆ, ಸಮಿತಿಯಾಗಿರುತ್ತದೆ. ಇದರ ವತಿಯಿಂದ ಈ ಬಾರಿ 2ನೇ ವರ್ಷ ಬಾಲ ವಿಕಾಸ ಶಿಬಿರ 2018 ಆಯೋಜಿಸಿದ್ದೇವೆ. ಮಕ್ಕಳ ಬೌದ್ಧಿಕ ಬೆಳವಣಿಗೆಗಾಗಿ ಈ ಶಿಬಿರವು ನಾವು ಹಮ್ಮಿಕೊಂಡಿದ್ದೇವೆ. ಇದು ಸಂಪೂರ್ಣ ಉಚಿತವಾಗಿರುತ್ತದೆ. 8 ವರ್ಷದಿಂದ 13 ವರ್ಷದ ಮಕ್ಕಳಿಗೆ ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ಸಂಸ್ಕಾರ ಬರುವಂಥ ಎಲ್ಲ ಇದನ್ನು ನಾವು ಇಲ್ಲಿ ಹೇಳಿಕೊಡ್ತಿದ್ದೇವೆ. ಬಾಲ ವಿಕಾಸ ಶಿಬಿರದಲ್ಲಿ ಬೆಳಗ್ಗೆ ಯೋಗ, ನೀತಿಕತೆ, ಶ್ಲೋಕ, ಅದೇ ರೀತಿ ಆವೆ ಮಣ್ಣಿನ ಕಲಾಕೃತಿ, ಕಲಾಕುಶಲ ತರಬೇತಿ ಕೊಡಲಾಗುತ್ತದೆ. ವರ್ಷವಿಡೀ ಅನೇಕ ಸಮಾಜಮುಖಿ ಕೆಲಸಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ ಈ ಪ್ರತಿಷ್ಠಾನ ಇಂದು ಮಾದರಿ ಸಂಸ್ಥೆಯಾಗಿ ಬೆಳೆದಿದೆ. ಯಾವುದೇ ಸ್ವಾರ್ಥವಿಲ್ಲದೆ ಮಕ್ಕಳ ಭವಿಷ್ಯತ್ತಿನ ಜೀವನ ಉತ್ತಮವಾಗಲಿ ಎಂಬುದು ಪ್ರತಿಷ್ಠಾನದ ಕನಸಾಗಿದೆ. ಒಟ್ಟಿನಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಇದೊಂದು ಉತ್ತಮ ಶಿಬಿರ ಎಂಬುದು ಸ್ಥಳೀಯರ ಅಭಿಪ್ರಾಯವಾಗಿದೆ.